ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಒಂದು ರೀತಿಯ ಮೆಡಿಕಲ್ ಎಮರ್ಜೆನ್ಸಿಯನ್ನು ಎದುರಿಸ್ತಾ ಇದ್ದೀವಿ. ನಮ್ಮ ಇಡೀ ಪ್ರಪಂಚದಾದ್ಯಂತ ಕೋವಿಡ್-19 ಎಂಬ ಕಾಯಿಲೆಯ ಬಗ್ಗೆ ನಾವೆಲ್ಲ ಕೇಳಿ ತಿಳ್ತಾ ಇದ್ದೀವಿ. ಪ್ರಪಂಚದಾದ್ಯಂತ ಹಲವಾರು ದೇಶಗಳಲ್ಲಿ ಇದು ತನ್ನ ರುದ್ರ ನರ್ತನವನ್ನು ಮಾಡ್ತಾ ಇದೆ. ಇದೇ ರೀತಿ ನಮ್ಮ ದೇಶದಲ್ಲೂ ಕೂಡ ಕೆಲವೊಂದು ಜನರಿಗೆ ಈ ಕಾಯಿಲೆ ಹಬ್ಬಿರೋದನ್ನು ನಾವು ಕೇಳಿರ್ತೀವಿ. ಸೊ ನಾವು ಇವಾಗ ಏನು ಮಾಡಬೇಕು ಅಂತ ಹೇಳಿದರೆ, ಜನಸಾಮಾನ್ಯರು ಈ ಕಾಯಿಲೆ ಬರದ ಹಾಗೆ ಯಾವ ರೀತಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಮಾಹಿತಿಯನ್ನು ಜಿಲ್ಲಾಡಳಿತ ವತಿಯಿಂದ ನಾವು ನೀಡ್ತಾ ಇದ್ದೀವಿ. ಇದರ ಮೂಲ ಉದ್ದೇಶ ಅಂತ ಹೇಳಿದರೆ, ಜನರು ಭಯಭೀತರಾಗಬಾರದು, ಜನರು ಜಾಗೃತೆಯಿಂದ ಇರಬೇಕು, ನಮ್ಮ ಜೊತೆ ನೀವು ಸಹಕರಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇದನ್ನು ಕೊಡ್ತಾ ಇದ್ದೀವಿ. ಇದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದರೆ, ಯಾವುದೇ ಒಬ್ಬ ವ್ಯಕ್ತಿ ಅಂದರೆ ಫಾರಿನ್ ಟೂರ್ ಅಂದರೆ ಇವಾಗ ಕೋವಿಡ್ ಎಫೆಕ್ಟೆಡ್ ಏರಿಯಾಗಳು ಏನಿದೆಯಾ ಆ ದೇಶದಿಂದ ಬಂದಿರತಕ್ಕಂಥ ವ್ಯಕ್ತಿಗೆ ಕಾಯಿಲೆಯ ಲಕ್ಷಣಗಳು ಅದೇನು ಅಂತ ಹೇಳಿದರೆ, ಶೀತ, ಕೆಮ್ಮು, ಜ್ವರ, ಗಂಟಲು ಬೇನೆ ಇಂಥ ಯಾವುದೇ ಲಕ್ಷಣಗಳು ಕಂಡು ಬಂದರೆ ದಯವಿಟ್ಟು ಹತ್ತಿರದ ಆರೋಗ್ಯ ಕೇಂದ್ರವನ್ನು ಸಂಪರ್ಕಿಸಿ. ಹತ್ತಿರದ ಆರೋಗ್ಯ ಕೇಂದ್ರವು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಅದೇ ರೀತಿ ಯಾವುದೇ ರೀತಿ ಇವಾಗ ಹೊರ ದೇಶದಿಂದ ಬಂದಿರತಕ್ಕಂಥ ವ್ಯಕ್ತಿಗೆ ಕಾಯಿಲೆಯ ಲಕ್ಷಣಗಳು ಇಲ್ಲದಿದ್ದರೂ ಕೂಡ ದಯವಿಟ್ಟು 14 ದಿವಸಗಳ ಕಾಲ ಮನೆಯಲ್ಲೇ ಇರುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಆದ್ದರಿಂದ ನಾವು ಅವ್ರಿಗೇನಾದರೂ ಕಾಯಿಲೆ ಲಕ್ಷಣಗಳು ಮುಂದಕ್ಕೆ ಕಂಡು ಬಂದಲ್ಲಿ ಅವರು ಹತ್ತಿರದ ಆರೋಗ್ಯ ಕೇಂದ್ರವನ್ನು ಸಂಪರ್ಕಿಸಿದರೆ ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಆರೋಗ್ಯ ಇಲಾಖೆಯಿಂದ ನಾವು ಮಾಡಿಕೊಡ್ತಾ ಇದ್ದೀವಿ. ಇವಾಗ ನೀವು ಜನಸಾಮಾನ್ಯರು ಏನು ಮಾಡಬೇಕು ಅಂತ ಹೇಳಿದರೆ, ಕಾಯಿಲೆಯನ್ನು ಬರದ ಹಾಗೆ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು. ಒಂದು ಏನಂತ ಹೇಳಿದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತೀವಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಹೇಳಿದರೆ, ನಾವು ಹೊರ ಹೋಗೋ ಎಲ್ಲ ಒಂದು ಪ್ರದೇಶಕ್ಕೆ ಹೋದಾಗ ನಾವು ಅಲ್ಲಿ ಒಂದು ಜನರಿಂದ ಇನ್ನೊಂದು ಜನಕ್ಕೆ ಇರುವ ಅಂತರವನ್ನು ನಾವು ಸೋಷಿಯಲ್ ಡಿಸ್ಟೆನ್ಸ್, ಅದು ಮಿನಿಮಮ್ 1 ಮೀಟರ್ ಆದರೂ ಇರಬೇಕು. ಅದರ ಮೂಲಕ ನಾವು ಕಾಯಿಲೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತೆ ತಡೆಯಬೇಕು. ಅಥವಾ ನಿಮಗೆ ಯಾವುದೇ ಕಾಯಿಲೆ ಲಕ್ಷಣಗಳಿದ್ದರೆ ಅಂದರೆ ಕೆಮ್ಮು, ಶೀತ ಆ ಥರ ಏನಾದಿದ್ದರೆ ನಾವು ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಗಮನ ಇರಬೇಕು. ಅದನ್ನು ನಾವು ರೆಸ್ಪಿರೇಟರಿ ಎಟಿಕ್ವೇಟ್ ಅಂತೀವಿ. ನಾವು ಕೆಮ್ಮು ಬೇಕಾದರೆ, ಸೀನಬೇಕಾದ್ರೆ ನಾವು ಕೈಯನ್ನು ಅಡ್ಡ ಇಟ್ಕೊಂಡು ಸೀನಬೇಕು. ಅದು ಹೊರಗಡೆ ಹರಡದಾಗೆ ನೋಡ್ಕೋಬೇಕು. ಅದೇ ರೀತಿ ಹೊರಗಡೆ ಹೋದಾಗ ನೀವು ಮಾಸ್ಕ್ ಧರಿಸಿಕೊಂಡು ಹೋಗೋದು ಉತ್ತಮ. ಯಾಕಂತ ಹೇಳಿದ್ರೆ ನಿನ್ನೆಯ ಹೊಸ ಇದರ ಪ್ರಕಾರ WHO ಏನಂತ ಹೇಳಿದ್ರೆ, ಇದು ರೆಸ್ಪಿರೇಟರಿ ಅಂದರೆ ಏರ್ ಬಾರ್ನ್ ಇನ್ಫೆಕ್ಷನ್ ಕೂಡ ಆಗಿರುವ ಸಾಧ್ಯತೆ ಇದೆ ಅಂತ ಹೇಳಿರೋ ಕಾರಣ ಹೊರಗೆ ಹೋಗಬೇಕಾದ್ರೆ ಮಾಸ್ಕ್ ಧರಿಸ್ಕೊಂಡೇ ಹೋಗಿ. ಆಮೇಲೆ ಏನು ಅಂತ ಹೇಳಿದರೆ, ಯಾವುದೇ ವ್ಯಕ್ತಿಗೆ ಲಕ್ಷಣಗಳಿದ್ದರೆ ಆರೋಗ್ಯ ಕೇಂದ್ರಕ್ಕೆ ಬಂದು ನೀವು ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿ. ಆಮೇಲೆ ಏನು ಅಂತ ಹೇಳಿದರೆ, ನೀವು ಕೈಕಾಲುಗಳನ್ನು ಸ್ವಚ್ಛವಾಗಿ ತೊಳ್ಕೋಬೇಕು. ಕೈಯನ್ನು ಸ್ವಚ್ಛಗೊಳಿಸಬೇಕಾದ್ರೆ ನಾವು ಒಂದು 6 ಸ್ಟೆಪ್ಗಳನ್ನು ಮಾಡ್ತೀವಿ. ಆ 6 ಸ್ಟೆಪ್ಗಳನ್ನು ದಯವಿಟ್ಟು ಎಲ್ಲರೂ ಕೂಡ ಗಮನವಿಟ್ಟು ತಿಳ್ಕೊಳ್ಳಿ. ಅದೇ ರೀತಿ ಕೈಗಳನ್ನು ತೊಳೆಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಆ ಅಭ್ಯಾಸದ ಮೂಲಕ ನಮ್ಮ ಕೈಯಲ್ಲಿ ಇರತಕ್ಕಂಥ ಹಲವಾರು ರೋಗಾಣುಗಳನ್ನು ನಾವು ನಾಶ ಮಾಡಿ ಈ ರೋಗ ಹರಡದಾಗೆ ನಾವು ಮಾಡಬಹುದು. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಇದನ್ನು ನಾವು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ. ಕೈ ಶುಚಿತ್ವವನ್ನು ಯಾವ ರೀತಿ ಮಾಡಬೇಕು ಅಂತ ಇವಾಗ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಕೈ ಶುಚಿತ್ವವನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಯಾವುದೇ ರೀತಿಯ ಆಲ್ಕೋಹಾಲ್ ಹ್ಯಾಂಡ್ ರಬ್ ಅಥವಾ ಸ್ಯಾನಿಟೈಸರ್ ಅಥವಾ ಸೋಪ್ ಆ್ಯಂಡ್ ವಾಟರ್ ಅದನ್ನು ಫಸ್ಟಿಗೆ ಕೈಗೆ ಹಾಕಿಬಿಟ್ಟು 2 ಕೈಗಳನ್ನು ಈ ರೀತಿ ಉಜ್ಜಬೇಕು. ಆಮೇಲೆ 2 ಕೈಯ ಹಿಂಭಾಗವನ್ನು ಈ ರೀತಿ ಉಜ್ಜಬೇಕು. ಆಮೇಲೆ 2 ಕೈ ಬೆರಳುಗಳನ್ನು ಸಂಧಿಗಳಿರ್ತಕ್ಕಂಥ ಯಾವುದೇ ರೋಗಾಣುವನ್ನು ಸಾಯಿಸೋಕ್ಕೆ ಈ ಥರ ಉಜ್ಜಬೇಕು. ಆಮೇಲೆ ನಮ್ಮ ಹೆಬ್ಬೆರಳನ್ನು 2 ಕೈದ ಹೆಬ್ಬೆರಳುಗಳನ್ನು ತೊಳ್ಕೋಬೇಕು. ಆಮೇಲೆ ನಮ್ಮ ಬೆರಳಿನ ತುದಿಗಳನ್ನು 2 ಸೈಡಿದ್ದು ಈ ರೀತಿ ತೊಳ್ಕೋಬೇಕು. ಆಮೇಲೆ ನಮ್ಮ ರಿಸ್ಟನ್ನು ಅಥವಾ ಮುಂಗೈಯನ್ನು ನಾವು ಅದನ್ನು ತೊಳ್ಕೋಬೇಕು. ಈ ರೀತಿ ನಾವು ಮಾಡುವುದರಿಂದ ನಮ್ಮ ಕೈಲೇ ಇರ್ತಕ್ಕಂಥ ಹಲವಾರು ರೋಗಾಣುಗಳನ್ನು ಯಾಕಂದರೆ ನಾವು ಹೊರಗಡೆ ಹೋದಾಗ ನಮ್ಮ ಕೈಗಳಿಗೆ ಸೋಂಕಿತ ಆಗಿರ್ತಕ್ಕಂಥ ಯಾವುದೇ ಒಂದು ರೋಗಾಣುಗಳನ್ನು ನಾವು ಸಾಯಿಸ್ಬೋದು.